ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹೋಮ್ವರ್ಕ್ ಮಾಡೋದು ಅಂದರೆ ಎಲ್ಲಿಲ್ಲದ ಉದಾಸೀನ. ಆದರೆ ಇನ್ನು ಹೋಮ್ವರ್ಕನ್ನು ನೀವು ಮಾಡಬೇಕಿಲ್ಲ. ಅದಕ್ಕೆ ಒಂದು ಸಾಧನ ಸದ್ಯದಲ್ಲೇ ಮಾರುಕಟ್ಟೆಗೆ ಪರಿಚಯಿಸಲು ಕೇರಳದ ತ್ರಿಶೂರ್ ಜಿಲ್ಲೆಯ ಚಿರುದುರ್ತಿಯ ಯುವಕನೊಬ್ಬ ಸಿದ್ಧಪಡಿಸಿದ್ದಾನೆ. ಚಿರುದುರ್ತಿ ನಿವಾಸಿ ದೇವದತ್ ಈ ಸಾಧನ ತಯಾರಿಸಿದ ವಿದ್ಯಾರ್ಥಿಯಾಗಿದ್ದು, ತ್ರಿಶೂರ್ನ ಜ್ಯೋತಿ ಇಂಜಿನಿಯರಿಂಗ್ ಕಾಲೇಜಿನ 4ನೇ ವರ್ಷದ ಏರೋನಾಟಿಕ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿರುವ ದೇವದತ್ಗೆ ಹೋಮ್ವರ್ಕ್ ಮಾಡೋದಂದರೆ ತುಂಬ ಕಷ್ಟವಾಗಿತ್ತು. ಅದಕ್ಕಾಗಿ ಹೋಮ್ವರ್ಕ್ ಮಾಡಲೆಂದು 3D ಬೋರ್ಡ್ ಬಳಸಿ ಕೈಯಲ್ಲಿ ಬರೆಯುವಂತಹ ಯಂತ್ರವನ್ನು ಈತ ರೆಡಿ ಮಾಡಿದ್ದಾನೆ. ಆದರೆ ಹೋಮ್ವರ್ಕ್ ಬರೆದು ಕಾಲೇಜಿನ ಪ್ರಾಧ್ಯಾಪಕರಲ್ಲಿ ತೋರಿಸಿದಾಗ ಇದು ನಿನ್ನ ಹ್ಯಾಂಡ್ ರೈಟ್ ಥರ ಇಲ್ಲ, ಯಾರು ಬರೆದದ್ದು ಎಂದು ಪ್ರಶ್ನಿಸಿದ್ದಾರೆ. ಮೊದಲ ಪ್ರಯತ್ನದಲ್ಲೇ ಸಿಕ್ಕಿಬಿದ್ದ ದೇವದತ್ ತನ್ನದೇ ಹ್ಯಾಂಡ್ ರೈಟನ್ನು ಯಂತ್ರಕ್ಕೆ ಸಾಫ್ಟ್ವೇರ್ ಮೂಲಕ ಅಳವಡಿಸಿ ಬಳಿಕ ನಿರಂತರವಾಗಿ ಹೋಮ್ವರ್ಕನ್ನು ಈ ಹ್ಯಾಂಡ್ ರೈಟಿಂಗ್ ಮೆಷಿನ್ ಮೂಲಕ ಬರೆಸಿಕೊಳ್ಳುತ್ತಿದ್ದಾನೆ. ಯಾರು ಬೇಕಾದರೂ ತಮ್ಮ ತಮ್ಮ ಶೈಲಿಯ ಹ್ಯಾಂಡ್ ರೈಟಿಂಗನ್ನು ಈ ಮೆಷಿನ್ಗೆ ಸೆಟ್ ಮಾಡಿ ಹೋಮ್ವರ್ಕ್ ಬರೆಯಬಹುದಂತಹ 2ನೇ ಆವೃತ್ತಿಯ ಯಂತ್ರವನ್ನು ದೇವದತ್ ಸಿದ್ಧಪಡಿಸುತ್ತಿದ್ದಾನೆ. ಈ ಯಂತ್ರಕ್ಕೆ ಇದೀಗ ಮೆಡಿಕಲ್ ನರ್ಸಿಂಗ್ ವಿದ್ಯಾರ್ಥಿಗಳಿಂದ ಬೇಡಿಕೆ ಬರುತ್ತಿದೆ. ಮೆಡಿಕಲ್ ನರ್ಸಿಂಗ್ ಮತ್ತು ಇನ್ನಿತರ ಕೆಲವು ಕಚೇರಿಗಳಲ್ಲಿ ಕೆಲವು ಕೆಲಸಗಳನ್ನು ಕೈಬರಹದ ಮೂಲಕ ಬರೆಯಬೇಕಾದ ಕಾರಣ ದೇವದತ್ನ ಈ ಹ್ಯಾಂಡ್ ರೈಟಿಂಗ್ ಮೆಷಿನ್ಗೆ ಹೆಚ್ಚಿನ ಬೇಡಿಕೆ ಈಗಾಗಲೇ ಬರಲು ಆರಂಭಿಸಿದೆ. ದೇವದತ್ನ ಈ ಪ್ರಯೋಗಗಳಿಗೆ ಅವರ ಪೋಷಕರ ಎಲ್ಲ ರೀತಿಯ ಸಾಥ್ ನೀಡುತ್ತಿದ್ದಾರೆ.